ಇತಿಹಾಸ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಾಲಯದಲ್ಲಿ ಜಾತ್ರೋತ್ಸವದ ಸಂಭ್ರಮ. ಈ ಪ್ರಯುಕ್ತ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡಿದ್ದು, ಕೊಡಿಮರ ಏರಿಸುವ ಕಾರ್ಯಕ್ರಮವು ಧಾರ್ಮಿಕ ಪೂಜಾ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಇಂದಿನಿಂದ ಜಾತ್ರಾ ಮಹೋತ್ಸವ ಆರಂಭವಾಗಿದೆ. ಈ ಪ್ರಯುಕ್ತ ಮಂಗಳೂರು ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾ ಕದ್ರಿ ಇವರ ವತಿಯಿಂದ ದೇವಸ್ಥಾನದಲ್ಲಿ ಕೊಡಿಮರ ಏರಿಸುವ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನೆರವೇರಿತು. ವರ್ಷಂಪ್ರತಿಯಂತೆ ಏಳುಪಟ್ನ ಮೊಗವೀರ ಸಂಯುಕ್ತ ಸಭಾದವರು ಮಕರ ಸಂಕ್ರಮಣ ದಿನದಂದು ಕದ್ರಿಯಲ್ಲಿ ಕೊಡಿಮರ ಏರಿಸುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಅದೇ ಪ್ರಕಾರವಾಗಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕೊಡಿಮರ ಏರಿಸಲಾಯಿತು. ನಿರಂತರ 9 ದಿನಗಳ ಕಾಲ ವಿವಿಧ ಪೂಜಾ ವಿಧಿವಿಧಾನಗಳೊಂದಿಗೆ ಜಾತ್ರೋತ್ಸವ ನಡೆಯಲಿದೆ. ನಿನ್ನೆಯಿಂದ ತೀರ್ಥಸ್ಥಾನ, ಮಠಾಧಿಪತಿಯವರ ತೀರ್ಥಸ್ಥಾನ, ಧ್ವಜಸ್ತಂಭ, ಮಹಾಪೂಜೆ ಮೊದಲಾದ ಧಾರ್ಮಿಕ ಪೂಜೆಗಳು ನಡೆಯಿತು. ಈ ಧ್ವಜಾವರೋಹಣ ಕದ್ರಿ ಮಠಾಧಿಪತಿಯವರ ಸಂಯುಕ್ತದಲ್ಲಿ ಮೊಗವೀರರು ಕೊಡಿಮರವನ್ನ ಏರಿಸುತ್ತಾರೆ. ಈ ಕೊಡಿಮರ ಏರಿಸುವುದು ರಾಜ್ಯದಲ್ಲೇ ಪ್ರಥಮವಾಗಿದ್ದು ಮತ್ತು ಇತಿಹಾಸ ಪ್ರಸಿದ್ಧವಾದಂತಹ ಕಾರ್ಯ ಇದಾಗಿದೆ. ಈ ಕದ್ರಿದ ಕೊಡಿ ಏರ್ನ ಸಮಯ ಎಂಗ್ಲ ಕದ್ರಿ ಜೋಗಿ ಮಠದ ಸ್ವಾಮೀಜಿ ಬರ್ತದೆ ಅರ್ನ ಆಶೀರ್ವಾದ ಬಕ ಎಂಗ್ಲ ಪೂರ ಸಮಾಜದಾಗಲು ಸೇರಿದು ಈ ಸೇವೆಯನ್ನು ಮಂತಂದಿಲ್ಲ. ವರ್ಷಂ ಪ್ರತಿ ಎಂಗ್ಲ ಇಡೇ ಬರ್ತದೆ ಎಂಗ್ಲ ಕುಲಕಸಬದ ಪೂರ ಮೀನುಗಾರರ ಬಂಧನಕ್ಕೆ ಮೂಲವಾದ ಸೇರೊಂದಿಲ್ಲ. ಈ ಕಾರ್ಯಕ್ರಮ ಯಶಸ್ಸಿಗೆ ಎಂಗ್ಲ ಮೀನುಗಾರರ ಬಂಧನಕ್ಕೆ ಯಾನು ಈ ಸಮಯ ಧನ್ಯವಾದ ಕೊರೊಂದಿಲ್ಲ. ಅಂಚನೆ ಎಂಗ್ಲ ಏಲ್ಪಟ್ನ ಮೊಗವೀರ ಸಹಿತ ಸಭಾದ ಗ್ರಾಮದ ಪ್ರತಿ ಗುರಿಕಾರನಕ್ಲೆಗ್ಲ ಅಧ್ಯಕ್ಷರನಕ್ಲೆಗ್ಲ ಈ ಸಂದರ್ಭ ನಾನು ಧನ್ಯವಾದ ಕೊರೊಂದಿಲ್ಲ. ಕೊಡಿಮರ ಏರಿಸಿದ ಬಳಿಕ ಪ್ರತಿದಿನವೂ ಕೂಡ ವಿಶೇಷ ಪೂಜೆಗಳು ಮತ್ತು ಉತ್ಸವಗಳು ನಡೆಯಲಿದೆ. ಹಾಗೂ ಜನವರಿ 22ರಂದು ಕ್ಷೇತ್ರದಲ್ಲಿ ಸಂಜೆ 6 ಗಂಟೆಗೆ ಬೆಳ್ಳಿ ರಥೋತ್ಸವ, ಮಹಾಪೂಜೆ, ತುಲಾಭಾರ ಸೇವೆ ಸೇರಿದಂತೆ ಇನ್ನಿತರ ಪೂಜಾ ಪುರಸ್ಕಾರಗಳು ನಡೆಯಲಿದೆ. ಪಾವನ್ ಕಾಚಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.